ಕರೋನಾ ವ್ಯಾಕ್ಸಿನ್ ಬಂದಾಯಿತು. ಇನ್ನೇನು ಚಿತ್ರಮಂದಿರಗಳು ಪೂರ್ತಿ ತೆರೆಯೋ ದಿನಗಳು ಬಂದೇ ಬಿಡ್ತು. ಮೊದಲಿನಂತೆ ಚಿತ್ರೋದ್ಯಮ ಶೈನ್ ಆಗುವ ದಿನಗಳಿಗೆ ಕ್ಷಣಗಣನೆ ಶುರುವಾಯಿತು. ಎಸ್, ಹೀಗಾಗಿಯೇ ಬಹುನಿರೀಕ್ಷಿತ ಯುವರತ್ನ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದು. ಈ ಮಧ್ಯೆ ರಾಬರ್ಟ್ ಯಾವಾಗ ರಿಲೀಸ್ ಅನ್ನೋ ಬಹುದೊಡ್ಡ ಪ್ರಶ್ನೆಯಾಗಿದೆ. ನಿರ್ಮಾಪಕ ಉಮಾಪತಿಯವರು ಈ ಹಿಂದೆ ಯುಗಾದಿಯಂದು ರಾಬರ್ಟ್ ರಿಲೀಸ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಿದ್ರು. ಆದರೆ ಇಲ್ಲೇ ದೊಡ್ಡ ಗೊಂದಲ ಸೃಷ್ಟಿಯಾಗಿರೋದು. ಏಕೆಂದ್ರೆ ಈ ಬಾರಿ ಯುಗಾದಿ ಏಪ್ರಿಲ್ 13ರಂದು ಬಂದಿದೆ. ಹಾಗೆ ಯುವರತ್ನ ಏಪ್ರಿಲ್ 1ರಂದು ರಿಲೀಸ್ ಆಗಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ 12 ದಿನಗಳ ಅಂತರದಲ್ಲಿ ಬಹುದೊಡ್ಡ ಸ್ಟಾರ್ ನಟರಿಬ್ಬರ ಸಿನಿಮಾಗಳು ರಿಲೀಸ್ ಮಾಡುವುದು ತುಂಬಾನೇ ಅಪಾಯ. ರಿಲೀಸ್ ಆದರೆ ಈ 2 ಚಿತ್ರಗಳಿಗೂ ತೊಂದರೆನೆ. ಆದರೆ ಅಂದು ಇದೇ ನಿರ್ಮಾಪಕ ಉಮಾಪತಿ ಅವರು ನಾವು ಆತುರದಿಂದ ಚಿತ್ರವನ್ನು ರಿಲೀಸ್ ಮಾಡಲ್ಲ ಎಂದು ಹೇಳಿದ್ರು. ಹೀಗಾಗಿ ಏಪ್ರಿಲ್ 1ರಂದು ಯುವರತ್ನ ತೆರೆ ಕಂಡ್ರೆ ಏಪ್ರಿಲ್ 13 ಯುಗಾದಿ ಎಂದು ರಾಬರ್ಟ್ ತೆರೆ ಕಾಣುವುದು ಬಹುತೇಕ ಅನುಮಾನ. ಇನ್ನು ಬಹುಮುಖ್ಯವಾಗಿ ಯುಗಾದಿ ಬಂದಿರೋದು ಏಪ್ರಿಲ್ 13 ಅಂದ್ರೆ ಮಂಗಳವಾರ. ಹೀಗಾಗಿ ಮಂಗಳವಾರ ಸಿನಿಮಾ ತೆರೆ ಕಂಡ್ರೆ ಅಮಂಗಳ ಅನ್ನೋ ಮಾತುಗಳು ಗಾಂಧಿನಗರದಲ್ಲಿ ಹರಿದಾಡ್ತಿದೆ. ಇದಕ್ಕೊಂದು ಕಾರಣವೂ ಇದೆ, ಅದೇ ಅಣ್ಣ ಬಾಂಡ್. ಈ ಸಿನಿಮಾ ತೆರೆ ಕಂಡಿದ್ದು ಮೇ 1, 2012 ಮಂಗಳವಾರದಂದು. ರಿಲೀಸ್ಗೂ ಮುನ್ನ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟು ಹಾಕಿದ್ದ ಈ ಸಿನಿಮಾ ರಿಲೀಸ್ ಬಳಿಕ ನಿರೀಕ್ಷೆಯ ಮಟ್ಟ ತಲುಪಿರಲಿಲ್ಲ. ಪ್ರೇಕ್ಷಕರೆಲ್ಲರೂ ಬೈಕ್ಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಂಗಳವಾರ ಏನಾದರೂ ರಿಲೀಸ್ ಮಾಡಿದ್ರೆ ಅದೇ ಪರಿಸ್ಥಿತಿ ರಾಬರ್ಟ್ಗೆ ಬರ್ಬೋದು ಅನ್ನೋ ಆತಂಕವೂ ಇದೆ. ಏಕೆಂದ್ರೆ ಅಂದು ಅಣ್ಣ ಬಾಂಡ್ ಕೂಡ ರಿಲೀಸ್ಗೂ ಮುನ್ನ ರಾಬರ್ಟ್ನಂತೆ ಸಾಕತ್ ಹವಾ ಸೃಷ್ಟಿಸಿತ್ತು. ಚಿತ್ರದ ಪೋಸ್ಟರ್ಗಳು ಕನ್ನಡ ಪ್ರೇಕ್ಷಕರ ನಿದ್ದೆಗೆಡಿಸಿದ್ದವು. ಹೀಗಾಗಿ ಹಾಲಿವುಡ್ ರೇಂಜ್ಗೆ ನಿರೀಕ್ಷೆಯನ್ನು ಪ್ರೇಕ್ಷಕರು ಇಟ್ಟುಕೊಂಡಿದ್ರು. ಆದರೆ ರಿಲೀಸ್ ಬಳಿಕ ಏನಾಯಿತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. 100 ದಿನ ಪೂರೈಸಿದ್ರೂ ನಿರೀಕ್ಷೆಯನ್ನು ಹುಸಿ ಮಾಡಿತ್ತು. ಈ ಪರಿಸ್ಥಿತಿ ರಾಬರ್ಟ್ಗೆ ಬರೋದು ಬೇಡ ಅನ್ನೋದೇ ನಮ್ಮ ಪ್ರಾರ್ಥನೆ. ಇನ್ನು ಏಪ್ರಿಲ್ 1ರಂದು ತೆರೆ ಕಾಣೋ ಅಪ್ಪು ಸರ್ ಅವರ ಯುವರತ್ನ ಚಿತ್ರಕ್ಕೆ ಶುಭವಾಗ್ಲಿ, ಗಾಂಧಿನಗರ ಮತ್ತೆ ವಿಜೃಂಭಿಸಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.